ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸತ್ಯಜಿತ್ ಅವರೇ, ತಾವೊಬ್ಬರು ಒಂದು ಸಂಘಟನೆಯ ಜವಾಬ್ದಾರಿಯುತ ನಾಯಕರು. ನೀವೊಂದು ಅಷ್ಟು ಜವಾಬ್ದಾರಿ ಇರುವಂತ ನಾಯಕರಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಸರಿ ಅಂತ ನಿಮ್ಗೆ ಅನಿಸುತ್ತಾ? ನಾವು ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಇವತ್ತು ಕಾನೂನಿನ ಪ್ರಕಾರದ ಕ್ರಿಮಿನಲ್ ಅನ್ನುವಂಥದ್ದು ಆಗಿರಬಹುದು. ಆದರೆ ಗೋಹತ್ಯೆಯನ್ನು ಸರ್ಕಾರ ನಿಲ್ಲಿಸಬೇಕಾಗಿತ್ತು, ಇಲಾಖೆ ನಿಲ್ಲಿಸಬೇಕಾಗಿತ್ತು. ಮೇಲಿಂದ ಮೇಲೆ ನಾವು ಪ್ರತಿಭಟನೆಗಳನ್ನು, ಮೆರವಣಿಗೆಗಳನ್ನು, ಸಭೆಗಳನ್ನು, ಮನವಿಗಳನ್ನು ಏನೇ ಕೊಟ್ಟರು ಕೂಡ ಇವತ್ತು ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ. ಬದಲಾಗಿ ಅವರ ಜೊತೆಗೆ ಶಾಮೀಲಾಗಿಕೊಂಡು ಅಕ್ರಮ ಗೋ ಹತ್ಯೆಗೆ, ಅಕ್ರಮ ಗೋ ಸಾಗಾಟಕ್ಕೆ ಎಲ್ಲದಕ್ಕೂ ಸರ್ಕಾರವೇ ನೇರ ಪ್ರೋತ್ಸಾಹ ಕೊಡ್ತಾ ಇರಬೇಕಿದ್ರೆ ಯಾವ ಇಲಾಖೆ ಅದನ್ನು ನಿಲ್ಲಿಸಬೇಕಾಗಿತ್ತು, ಆ ಇಲಾಖೆ ಅದನ್ನು ನಿಲ್ಲಿಸ್ತಾ ಇರೋದಕ್ಕೆ ಬೆಂಬಲವನ್ನು ಕೊಡ್ತಾ ಇರಬೇಕಿದ್ರೆ ಒಂದು ಸಮಾಜ ಏನ್ ಮಾಡ್ಬೇಕು ಹೇಳಿ? ನಾವೇನ್ ಮಾಡ್ಬೇಕು? ನಾವು ಅದಕ್ಕೆ ನೀವು ಕ್ರಿಮಿನಲ್ಗಳ ಬೆನ್ನಿಗೆ ನಿಂತಿದ್ದೀರಿ. ನಾವು ಕ್ರಿಮಿನಲ್ಗಳ ಬೆನ್ನಿಗೆ ನಿಂತಿಲ್ಲ, ನಾವು ರಸ್ತೆಯಲ್ಲಿ ನಿಂತುಕೊಂಡು ಅದನ್ನು ಹಿಡಿಯುವಂತೆ ಕೆಲಸ ಮಾಡಿದ್ದೇವೆ. ಆದ್ರೆ ನಾವು ಹಿಡಿದು ಅದನ್ನು ಇಲಾಖೆಯ ಕೈಗೆ ಕೊಟ್ರೆ ಮತ್ತೆ ಅವರ ಮುಖಾಂತರ ಅವರ ಕೈಯಿಂದಲೇ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ನಮ್ಮ ಮೇಲೆ ಕೊಲೆ ಯತ್ನದ ಮೊಕದ್ದಮೆ, ನಮ್ಮ ಮೇಲೆ ದರೋಡೆ ಪ್ರಕ್ರಿಯೆ ಹಾಕಿಕೊಂಡು ನಮ್ಮನ್ನು ಕ್ರಿಮಿನಲ್ಗಳು ಅಂತ ಹೇಳಿದ್ರೆ ನಾವು ಇನ್ನೇನು ಹೇಳಬೇಕು? ನಾನು ಇಲ್ಲಿ ಕೇಳುವಂತದ್ದು, ಈಗ ಮನೋಜ್ ಕೋಡಿಕೆರೆ ಅವರ ಸಪೋರ್ಟಿಗೆ ನೀವು ನಿಂತಿದ್ದೀರಿ, ನಿಮ್ಮ ಸಂಘಟನೆ ನಿಂತಿದೆ, ಉಳಿದ ಹಿಂದೂ ಸಂಘಟನೆಗಳನ್ನು ಒಟ್ಟು ಸೇರಿಸುವಂತ ಪ್ರಯತ್ನವನ್ನ ಮಾಡಿದ್ದೀರಿ. ನಾಳೆ ದಿನ ಇನ್ನೊಬ್ಬ ಕೂಡ ನಮಗೆ ಸತ್ಯನ್ನ ಇದ್ದಾರೆ ಅಂತ ಹೇಳ್ಕೊಂಡು ಬೇಕಾದಾಗೆ ವರ್ತಿಸಿದ್ರೆ ಏನು ಮಾಡ್ತೀರಿ? ತಪ್ಪು ಸಂದೇಶ ಕೊಡ್ತಾ ಇರುವಂತದ್ದಲ್ಲ. ಖಂಡಿತವಾಗಿ ಇಲ್ಲ, ತಪ್ಪು ಸಂದೇಶವೂ ಹೋಗುದಿಲ್ಲ. ಹೈಕೋರ್ಟ್ ಕೋರ್ಟ್ನಲ್ಲೂ ಒಂದು ವ್ಯವಸ್ಥೆ ಇದೆ. ಒಬ್ಬ ಆರೋಪಿಗೆ ಅವನನ್ನು ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ವಕೀಲರನ್ನು ನೇಮಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದಾಗ ಕೋರ್ಟ್ ಸಹಿತ ಅವನಿಗೊಂದು ವಕೀಲನನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ. ನಾವು ಅನ್ಯಾಯ ಆದಾಗ ಅದನ್ನು ಪ್ರತಿಭಟನೆ ಮಾಡಿದ್ದೇವೆ. ಅನ್ಯಾಯ ಸರ್ಕಾರಗಳ ಅನ್ಯಾಯ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ದೇವೆ. ಮತ್ತು ಕಾನೂನು ಅವನಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಏನು ಸಹ ಬೇಕು ಇದನ್ನು ಮಾಡಿದಾಗ ಅದು ತಪ್ಪು ಸಂದೇಶ. ಕಾನೂನಾತ್ಮಕವಾಗಿ ಇದನ್ನ ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಆಗೋದಿಲ್ವಾ? ಪ್ರತಿಭಟನೆ ಕಾನೂನಾತ್ಮಕವಾಗಿ ಮನೋಜ್ ಕೋಡಿಗೆರೆ ಪ್ರಕರಣವನ್ನು ಕಾನೂನಾತ್ಮಕವಾಗಿ ನಾವು ಎದುರಿಸ್ತಾ ಇದ್ದೇವೆ. ಕಾನೂನು ತನ್ನ ದಾರಿ ಅಂತ ಹಿಡ್ಕೊಳ್ತಾ ಇದೆ. ಆದರೆ ಇವತ್ತು ನಾನು ಆಗಲೇ ಹೇಳಿದೆ, ಒಬ್ಬ ಮನೋಜ್ ಕೋಡಿಗೆರೆಯ ಮೇಲೆ ಆಗಿರುವಂತಹ ಘಟನೆ ಇದರ ವಿರುದ್ಧ ಮಾತ್ರ ಅಲ್ಲ ನಮ್ಮ ಪ್ರತಿಭಟನೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಹೋರಾಟವನ್ನು ತುಳಿಯುವಂತಹ ಏನೊಂದು ಪ್ರಯತ್ನ ನಡೀತಾ ಇದೆ, ಉಸ್ತುವಾರಿ ಸಚಿವರು, ಸರ್ಕಾರ ಮತ್ತು ಅಧಿಕಾರಿಗಳು, ಇಲಾಖೆಯ ಅಧಿಕಾರಿಗಳನ್ನು ಹಿಡ್ಕೊಂಡು ಅವರಿಗೆ ಬೇಕಾದ ಹಾಗೆ ಆಟ ಆಡಿಸಿಕೊಂಡು ಏನು ತುಳಿಯುವಂತಹ ಪ್ರಯತ್ನ ನಡೀತಾ, ಇದರ ವಿರುದ್ಧ ನಮ್ಮ ಹೋರಾಟ ಇರುವಂತದ್ದು. ಅದಕ್ಕೋಸ್ಕರವೇ ನಾವು ಕಮಿಷನರ್ನ ನನಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಅದೇ. ಇವತ್ತು ನೀವು ಇಡೀ ಸಂಘಟನೆ ಮನೋಜ್ ಕೋಡಿಕೆರೆಯ ಬೆನ್ನಿಗೆ ನಿಂತಿದೆ. ಆತ ನಮ್ಮವನು, ಆತನ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದು ಸರಿಯಲ್ಲ. ನಾಳೆಯ ದಿನ ಇನ್ನೊಬ್ರು ಕೂಡ ಅದೇ ರೀತಿ ವರ್ತಿಸ್ತಾರೆ, ಅದೇ ರೀತಿ ಕೇಸ್ಗಳು ಆತನ ಮೇಲೆ ಇರ್ತದೆ, ಅವರಿಗೂ ಆಗತ್ತೆ. ಸತ್ಯನ ನಮ್ಮ ಸಪೋರ್ಟಿಗೆ ಬರ್ತಾರೆ, ಉಳಿದ ಸಂಘಟನೆಗಳನ್ನು ಒಟ್ಟು ಸೇರಿಸ್ತಾರೆ, ನಮ್ಗೆ ಯಾಕ್ರಿ ಭಯ ಅಂತ ಅವರು ಅನ್ಕೊಳ್ತಾರೆ. ಇದು ತಪ್ಪು ಸಂದೇಶ ಅಲ್ವಾ ಅನ್ನುವಂಥದ್ದು. ಖಂಡಿತವಾಗಿ ಅನ್ಯಾಯ ಆದಾಗ ನಾವು ಪ್ರತಿಭಟಿಸ್ತೇವೆ, ಅಷ್ಟು ಮಾತ್ರ. ಇವತ್ತದೇ ನಾನು ಆಗಲೇ ಹೇಳಿದೆ, ಸರಿಯಾದ ಕ್ರಮದಲ್ಲಿ ಗೂಂಡಾ ಕಾಯ್ದೆಯನ್ನು ಹಾಕಿಕೊಂಡು ಬರಲಿ. ಅದಕ್ಕಿಂತ ಹೆಚ್ಚು ಮೊಕದ್ದಮೆಗಳಿರುವವರು, ನೈಜವಾಗಿ ಗುಂಡಾಗಳಾಗಿ ಸಮಾಜವನ್ನು ಒಂದು ಮನಸ್ಥಿತಿಯನ್ನು ಕೆಡಿಸ್ತಾ ಇರುವವರು, ಹಾಳು ಮಾಡ್ತಾ ಇರುವವರು, ಸಿಕ್ಕಿದಲ್ಲಿ ಗುಂಡು ಹಾರಾಟ ಮಾಡಿಕೊಂಡು ಬೆದರಿಕೆ ಒಡ್ಡಿಕೊಂಡು ಹಣಕ್ಕೋಸ್ಕರ ಬೆದರಿಕೆ ಒಡ್ಡುವವರು, ಹಣಕ್ಕೋಸ್ಕರ ಹತ್ಯೆ ಮಾಡುವವರು, ಹಣಕ್ಕೋಸ್ಕರ ಶಾಲಾ ಬಾಲಕರನ್ನು ಅಲ್ಲಿ ತಗೊಂಡು ಹೋಗಿ ಬೊತ್ತೆ ಸೆರೆ ಇಟ್ಟುಕೊಂಡು ಅದು ಆಗೋದಿಲ್ಲ ಅಂತ ಹೇಳಿದಾಗ ಮಕ್ಕಳನ್ನು ಹತ್ಯೆ ಮಾಡಿರುವಂಥದ್ದು, ಇಂಥ ಬೇಕಾದಷ್ಟು ಹತ್ತಾರಲ್ಲ, 8-10 ಅಲ್ಲ, 10, 20, 25 ಮೊಕದ್ದಮೆಗಳನ್ನು ಇಟ್ಟುಕೊಂಡವರು, ಅವರ ಮೇಲೆ ಮೊಕದ್ದಮೆ ಇರುವವರು ಇದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನೇ ಆ ಸಮಯದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿದವರು ಇದ್ದಾರೆ. ಇಂಥವರ ಮೇಲೆ ಹಾಕದೆ ಸಾಮಾಜಿಕ ಹೋರಾಟದಲ್ಲಿ ಇದ್ದುಕೊಂಡು ಗುರುತಿಸಿಕೊಂಡು ಒಂದಷ್ಟು ಮೊಕದ್ದಮೆಯವರ ಮೇಲೆ ಇದನ್ನು ಒಂದೇ ಕಾರಣಕ್ಕೋಸ್ಕರ ಗೂಂಡಾ ಕಾಯ್ದೆಯನ್ನು ಹಾಕುವಂತ ಪ್ರಯತ್ನ ನಡೆದಿದೆ. ಇದರ ವಿರುದ್ಧ ನಮ್ಮ ಬಹಳಷ್ಟು ಜನ ಕ್ರಿಮಿನಲ್ಗಳು ಕೂಡ ಸಾಮಾಜಿಕ ಹೋರಾಟಗಳಲ್ಲಿ ಗುರುತಿಸಿಕೊಂಡು ನಾನು ಸಾಮಾಜಿಕ ಹೋರಾಟಗಾರ ಅಂತ ಪೋಸ್ಟ್ ಕೊಡ್ತಾರೆ. ಖಂಡಿತ ಇಲ್ಲ, ಅಂಥವರಿಗೆ ಯಾವತ್ತೂ ನಾವು ಅವಕಾಶವನ್ನು ಕೊಟ್ಟಿಲ್ಲ. ನೀವು ಸಪೋರ್ಟಿಗೆ ನಿಂತಿರುವಂತದ್ದೇ ಅಪಸ್ವರ ಅಂತ ಕಾಣಿಸ್ತದೆ, ವೈರುಧ್ಯ ಅಂತ ಕಾಣಿಸ್ತದೆ. ಸಾಮಾಜಿಕ ಕಾನೂನು ಬೇಕು, ದೇಶ ಸೌಹಾರ್ದತೆ ಬೇಕು, ಕಾನೂನು ಸರಿಯಾಗಿ ಪಾಲನೆ ಆಗಬೇಕು ಎಲ್ಲ ಹೇಳುವಂತ ಸತ್ಯಜಿತ್ ಸುರತ್ಕಲ್ ಅವರು ಒಬ್ಬ ಇಷ್ಟು ಕೇಸನ್ನ ಕಾನೂನಾತ್ಮಕವಾಗಿ, ನೀವು ಹೇಳ್ತಾ ಇರುವಂತ ರೀಸನ್ ಬೇರೆ ಇದೆ, ಕಾನೂನಾತ್ಮಕವಾಗಿ ಇಷ್ಟೆಲ್ಲ ಕೇಸ್ಗಳನ್ನ ಇಟ್ಟುಕೊಂಡಿರುವಂತ ವ್ಯಕ್ತಿಯ ಬೆನ್ನಿಗೆ ನಿಲ್ತಾರೆ, ಅವರಿಗೆ ಬೇಕಾಗಿ ಪ್ರತಿಭಟನೆಗಳನ್ನ ಮಾಡ್ತಾರೆ. ಅದಕ್ಕೋಸ್ಕರ ಮೊಕದ್ದಮೆಗಳು ನಮ್ಮ ಮೇಲೆ ಇರುವಂತದ್ದು ನಿಜವಾದ ಮೊಕದ್ದಮೆಗಳ, ಅದನ್ನು ಇವತ್ತು ಪರಿಗಣನೆ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ರೌಡಿ ಕಬೀರ್ ಹತ್ಯೆ ಭೂಗತ ಜಗತ್ತಿನ ಜೊತೆಯಲ್ಲಿ ಸೇರಿಕೊಂಡು ಹಫ್ತಾ ವಸೂಲಿಯೋ, ದಂಧೆಯೋ, ಮಡ್ಕಾ ದಂಧೆಯೋ, ಡಾಮರ್ ವ್ಯವಹಾರವೋ, ಅಥವಾ ಇಸ್ಪಿಟ್ ಅಡ್ಡೆ ನಡೆಸಿಕೊಂಡು ಅನೈತಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೆಣ್ಣು ಮಕ್ಕಳನ್ನ ತಲೆ ಹಿಡಿದುಕೊಂಡು ಬೇಡ ಚಟುವಟಿಕೆ. ಹಾಗಾದ್ರೆ ಹಿಂದುತ್ವಕ್ಕಾಗಿ ಯಾರನ್ನು ಬೇಕಾದರೂ ಕೊಲ್ಲಬಹುದು, ಆತ ಆರೋಪಿ ಅಲ್ಲ. ಕಬೀರ್ನ ಕೊಲೆ ಅದೇ ಹೇಳಿರುವಂತದ್ದು. ಕಬೀರ್ನ ಕೊನೆಯಲ್ಲಿ ನೇರ ಆರೋಪ ಮನೋಜ್ ಮೇಲೆ ಇಲ್ಲ. ಸಂದೀಪ್ ಭಂಡಾರಿ ಕೊಲೆ ಪ್ರಕರಣದಲ್ಲೂ ಕೂಡ ಆತ ಮನೋಜ್ ಕೋಡಿಕೆರೆ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಆರೋಪ, ಆ ಮೊಕದ್ದಮೆ ಯಾವತ್ತೂ ಬಿಟ್ಟು ಹೋಗಿದೆ. ಕಬೀರ್ನಲ್ಲಿ ಇವನು ಮಾಡಿಸಿದವನನ್ನುವಂತಹ ಪಟ್ಟವನ್ನು ಇವನ ತಲೆ ಕಟ್ಟಿರುವಂತದ್ದು.
ಇವರು ಮಾಡಿಸಿರುವವರು ಸೊ ಹಿಂದುತ್ವಕ್ಕಾಗಿ ಏನು ಮಾಡಿದ್ರು ಸಮಸ್ಯೆ ಇಲ್ಲ, ಆತನ ಮೇಲೆ ಗೂಂಡಾ ಕಾಯ್ದೆ ಹಾಕಬಾರದು. ಅಲ್ಲ, ಕಬೀರಲ್ಲಿ ನಾನು ಅದೇ ಹೇಳಿದೆ, ಕಬೀರಲ್ಲಿ ಸುಮ್ಮನೆ ಫಿಕ್ಸ್ ಮಾಡಿರುವಂತದ್ದು ಅವನನ್ನು. ಕಬೀರ್ ಇದರ ಪ್ರಕರಣ ಇರಲೇ ಇಲ್ಲ, ಸುಮ್ಮನೆ ಅವನು ಸಿಕ್ಕಿಸಿರುವಂತದ್ದು, ಅವನು ಎಲ್ಲವನ್ನು ಮಾಡಿಸಿರುವವನು ಅಂತ ಹೇಳಿಕೊಂಡು ಉಳಿದ ಎಲ್ಲ ಪ್ರಕರಣ ಬಿಟ್ಟು ಹೋಗಿದೆ. ಸೊ ಸತ್ಯಜಿತ್ ಅವರ, ನಿಮಗೆ ಅನಿಸ್ತಾ ಇಲ್ವಾ, ಒಬ್ಬ ಕಾರ್ಯಕರ್ತನಿಗೆ ಬೇಕಾಗಿ, ಅಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇರುವಂತ ಕಾರ್ಯಕರ್ತನಿಗೆ ಬೇಕಾಗಿ ನಾನು ನನ್ನ ತತ್ವ ಸಿದ್ಧಾಂತಗಳನ್ನ ಬದಿಗೆ ಇಟ್ಟು ಪೊಲೀಸ್ ಇಲಾಖೆಯನ್ನ ಮತ್ತು ಈ ವಿಚಾರಗಳಲ್ಲಿ ನಾನು ಎಲ್ಲರನ್ನ ಹೆದರು ಹಾಕಿಕೊಳ್ತಾ ಇದ್ದೇನೆ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಇಲ್ಲ. ಸಾಮಾಜಿಕ ಹೋರಾಟಕ್ಕೆ ಇಳಿದ ಮೇಲೆ, ಸಮಾಜ ರಕ್ಷಣೆಗೆ ಇಳಿದ ಮೇಲೆ, ಆ ಕೆಲಸಕ್ಕೆ ಇಳಿದ ಮೇಲೆ ಯಾರನ್ನೋ ಎದುರು ಹಾಕೊಳ್ತಾನೆ ಹೆದರಿಕೆಯಿಂದ ಈ ಸಾಮಾಜಿಕ ಹೋರಾಟದಿಂದ ಓಡಿ ಹೋದ್ರೆ ಅವನು ಹೋರಾಟಗಾರನೇ ಅಲ್ಲ, ಅವನು ಹೋರಾಟಗಾರನೇ ಅಲ್ಲ. ಇದು ಹತ್ತಿಕ್ಕುವಂತ ಪ್ರಯತ್ನ ಏನಿದೆ, ನಾನು ಆಗ್ಲೇ ಹೇಳಿದೆ, ಹಿಂದುತ್ವದ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಏನಿದೆ, ಈ ಪ್ರಯತ್ನಕ್ಕೆ ನಾವು ಏನೇ ಎದುರಾದ್ರು ಈ ಪ್ರಯತ್ನದಲ್ಲಿ, ನಮ್ಮ ಹೋರಾಟದಲ್ಲಿ ಅದನ್ನು ಎದುರಿಸಲಿಕ್ಕೆ ಹಿಂದೂ ಜಾಗರಣ ವೇದಿಕೆ ಮಾತ್ರ ಅಲ್ಲ, ಉಳಿದ ಸಂಘಟನೆಗಳು ಇದಾವೆ, ಅವೆಲ್ಲ ನಿಮ್ಮ ಬೆನ್ನಿಗೆ ನಿಲ್ಲುತ್ತೆ ಅಂತ ಅನಿಸುತ್ತಾ ನಿಮಗೆ? ಇವತ್ತು ಪ್ರತಿಭಟನೆ ನೋಡಿದಿರಲ್ಲ, ಒಂದು ದಿನದ ಪ್ರತಿಭಟನೆಯಲ್ಲಿ ನಿಮ್ ಜೊತೆಗೆ ಇದ್ರು, ಮತ್ತೆ ಇರ್ತಾರೆ ಅಂತ ಬಂದಿದೆ. ಮೊನ್ನೆಯೂ ಬಂದಿದ್ದಾರೆ, ಇವತ್ತು ಇದ್ರು, ಮುಂದೆ ಇರ್ತಾರೆ. ಈ ವಿಶ್ವಾಸದಲ್ಲಿಯೇ ನಾವು ಹೋಗ್ತಾ ಇರುವಂತದ್ದು, ಈ ವಿಶ್ವಾಸದಲ್ಲೇ ಹೋರಾಟ ಮಾಡ್ತಾ ಇರುವಂತದ್ದು. ಅಕಸ್ಮಾತ್ ಯಾರೇ ಇಲ್ಲದಿದ್ರು ನ್ಯಾಯದ ಪರವಾಗಿ ಹೋರಾಟ ಮಾಡುವಂತಹ ನನ್ನ ಏನೊಂದು ಜೀವನ ಇದೆ, ಅದು ನಾನು ಖಂಡಿತವಾಗಿ ಮುಂದುವರಿಸಿಕೊಂಡು. ಸತ್ಯಜಿತ್ ಅವರ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಏನು ಕೊಡುಗೆ ಕೊಟ್ಟಿದೆ ಸಮಾಜಕ್ಕೆ ಅಂತ ಕೇಳಬಹುದಾ? ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೇವೆ. ಕೆಲವೊಂದು ಊರಲ್ಲಿ ಸಮಾಜ ಮೊಕದ್ದಮೆಗಳ ಮೇಲೆ ಮೊಕದ್ದಮೆ ಇಲ್ಲದ ಕಾರಣಕ್ಕೋಸ್ಕರ ಹಾಕಿಕೊಂಡಾಗ ಆ ಸಂದರ್ಭದಲ್ಲಿ ಕೂಡ ಸಮಾಜಕ್ಕೆ ಧೈರ್ಯ ತುಂಬಿಸುವಂಥದ್ದು, ಸಾಂತ್ವನ ಕೊಡುವಂಥದ್ದು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಪುಸ್ತಕ ವಿತರಣೆ ಕೆಲಸವನ್ನು ಮಾಡಿದ್ದೇವೆ. ರಕ್ತದಾನ ಶಿಬಿರಗಳನ್ನು ನಡೆಸಿದ್ದೇವೆ. ಅವರಿಗೆ ಕೆಲವೊಂದು ಕಡೆ ಶಾಲೆಯ ಮಕ್ಕಳ ಫೀಸ್ಗಳನ್ನು ಕಟ್ಟಿಸಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಡವರಿಗೆ ಮನೆಯನ್ನು ಕಟ್ಟಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇಲ್ಲಿ ಅಂತೂ ವೈಯಕ್ತಿಕವಾಗಿ ನಾನು ಕೂಡ SCZ ಅಲ್ಲಿ ಜಾಗ ಕಳ್ಕೊಂಡವರಿಗೆ ಏನು ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಡಬೇಕಾಗಿತ್ತು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿತ್ತು. ಆ ಹೋರಾಟಕ್ಕೂ ಕೂಡ ಒಟ್ಟು ಸಂಘಟನೆ ತಗೊಂಡು ನಾನು ನಮ್ಮ ನೇತೃತ್ವದಲ್ಲಿ ಹೋರಾಟವು ನಡೆದಿದೆ. ಇವತ್ತು ಸಂಘಟನೆ ಇದರ ಜೊತೆಯಲ್ಲಿ 2-3 ದೊಡ್ಡ ಕಂಪನಿಗಳಲ್ಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನು ಕೂಡ ನಾನೇ ಮಾಡಿಸ್ತಾ ಇದ್ದೇನೆ. ಸತ್ಯಜಿತ್ ಅವರ ಬಗ್ಗೆ ಒಂದು ಆರೋಪ ಇದೆ, ನೀವು ಹುಡುಗರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ, ಅವರಿಗೆ ಹೊಡಿಬಡಿ ಕಲ್ಚರ್ ಅನ್ನ ಹೇಳಿಕೊಡ್ತಾ ಇದ್ದೀರಿ. ನಾವು ಹುಡುಗರನ್ನ ಅಕಸ್ಮಾತ್ ದಾರಿ ತಪ್ಪಿಸಿದ್ರೆ ಮನೆಯವರು, ತಾಯಂದಿರು ಇಡೀ ಸಮಯ ಹೋರಾಟದಲ್ಲಿ ಕಾರ್ಯಕ್ರಮಕ್ಕೆ ಬಿಟ್ಟು ಬಿಡಿ, ಸಾರ್ವಜನಿಕ ಪೂಜೆಗಳನ್ನು ಬಿಟ್ಟು ಬಿಡಿ, ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ತಾಯಂದ್ರು ಬರ್ತಾರೆ ಅಂತ ಹೇಳಿ ಆದ್ರೆ ನಾವು ಹುಡುಗರನ್ನ ದಾರಿ ತಪ್ಪಿಸಿದ್ದೇವೆ. ನಾವು ಹುಡುಗರನ್ನ ಅಕಸ್ಮಾತ್ ದಾರಿ ತಪ್ಪಿಸಿದ್ರೆ ಆ ಮನೆಯ ಮಕ್ಕಳು ಯಾವ ರೀತಿ ಬರ್ತಾ ಇದ್ರು? ನಾವು ಮಾದಕ ದ್ರವ್ಯದ ಜಾಲದ ವಿರುದ್ಧ ಮಾತಾಡೋದು ಮಕ್ಕಳನ್ನು ದಾರಿ ತಪ್ಪಿಸುವಂಥದ್ದ? ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬೇಡದ ಅನ್ಯಾಯಗಳಾಗ್ತಾ ಇದೆ, ಇದರ ವಿರುದ್ಧ ನಾವು ಮಾತಾಡುವಂಥದ್ದು, ಇದರ ಹೋರಾಟಕ್ಕೆ ನಾವು ಕರ್ಕೊಂಡು ಬರುವಂಥದ್ದು, ಇದು ಹುಡುಗರನ್ನು ದಾರಿ ತಪ್ಪಿಸುವಂಥದ್ದು. ಸೊ ಸತ್ಯಜಿತ್ ಅವರೇ, ಸುರತ್ಕಲ್ ಭಾಗದಲ್ಲಿ ಆಗ್ತಾ ಇರುವಂತ ನೈತಿಕ ಪೊಲೀಸ್ಗಿರಿ ಪ್ರಕರಣದಲ್ಲಿ ಸತ್ಯಜಿತ್ ಅವರ ಕೈವಾಡ ಇದೆ. ಅವರು ಮಾಡಿಸ್ತಾ ಇರುವಂತದ್ದು ಅವರ ಹುಡುಗರ ಮುಖಾಂತರ ಅಂತೆ, ಹೌದಾ? ಎಷ್ಟು ಘಟನೆಗಳು ನಡೆದಿದೆ ಅದರ ಮಾಹಿತಿ ಕೊಡಬೇಕಲ್ಲ ನೀವು. ಯಾವ ಘಟನೆಗಳು ನೈತಿಕ ಪೊಲೀಸ್ಗಿರಿ ನಡೆದಿದೆ ಅಂತ ಹೇಳಿಕೊಂಡು ಅದಕ್ಕಿಂತ ಹೆಚ್ಚು ವಿರೋಧಿಗಳು ಮಾಡಿದ್ದಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಅವರು ಮಾಡಿದ್ರು ಅಂತ ನೀವು ಮಾಡ್ತಾ ಇರೋದು? ನಾವು ಮಾಡಲಿಲ್ಲ. ಯಾವ ಘಟನೆಗಳಿದೆ? ನೈತಿಕ ಪೊಲೀಸ್ಗಿರಿ ಘಟನೆಗಳು ಯಾವುದು ಪ್ರಕರಣಗಳಿದೆ? ನೈತಿಕ ಪೊಲೀಸ್ಗಿರಿ ಪ್ರಕರಣದಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ರೆ ಸತ್ಯಜಿತ್ ಅವರು ಕರೆ ಮಾಡ್ತಾರೆ ಸ್ಟೇಷನ್ಗೆ, ಅವರ ಬೆನ್ನಿಗೆ ನಿಲ್ತಾ ಇದ್ದೀರಿ? ಖಂಡಿತವಾಗಿ ಇಲ್ಲ. ಸೊ ನೀವು ಕೆಲವೊಂದಷ್ಟು ಪ್ರಕರಣ ಹಿಡಿದು ಕೊಟ್ಟರು ಕೂಡ ಆಮೇಲೆ ಹೊಡೆದಿದ್ರು ಬಡಿದಿದ್ರು ಅಂತ ಹೇಳಿಕೊಂಡು ಸುಮ್ಮನೆ ಪ್ರಕರಣ ದಾಖಲು ಮಾಡುವಂತದ್ದು ಇದೆ. ಆ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಫೋನ್ ಮಾಡ್ತೇವೆ, ಹಿಡಿದು ಕೊಟ್ಟಾಗ ಕೂಡ. ಇಲ್ಲದೆ ಹೆಚ್ಚಾಗಿ ಅಧಿಕಾರಿಗಳಿಗೆ ಮೊದಲೇ ತಿಳಿಸಿಕೊಂಡು ಈ ರೀತಿ ನಡೀತಾ ಇದೆ, ನೀವು ಹೋಗಿ ಆಮೇಲೆ ನಮ್ಗೆ ಹೇಳಬೇಡಿ ಅಂತ ಹೇಳಿಕೊಂಡು ತಿಳಿಸುವಂತದ್ದು ಇದೆ. ಇದನ್ನೇ ನಾವು ಮಾಡ್ತೇವೆ ಬಿಟ್ಟು ನಾವಾಗಿ ಕಾನೂನು ಕೈಗೆತ್ತಿಕೊಳ್ಳಿಕ್ಕೆ ಹೋಗ್ಲಿಲ್ಲ. ನಾವಾಗಿ ಆ ಘಟನೆ ಒಂದೊಂದ್ಸರಿ ಸಂದರ್ಭದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರಬಹುದು ಬಿಟ್ರೆ ನಾವಾಗಿ ಮತ್ತೆ ಯಾವತ್ತೂ ಅಂತಹ ಘಟನೆಗಳು. ಹಿಂದೂ ಜಾಗರಣ ವೇದಿಕೆ ಹಿಂದೂಗಳ ಬಡತನ ನಿರ್ಮೂಲನೆಗಾಗಿರಬಹುದು, ಹಿಂದೂಗಳ ಸಮಸ್ಯೆಗಳಿಗಾಗಿರಬಹುದು ಏನ್ ಕೊಡುಗೆ ಕೊಟ್ಟಿದೆ? ನೈತಿಕ ಪೊಲೀಸ್ಗಿರಿ ಬಿಟ್ಟು ಬೇರೆ ಏನು ಮಾಡಿದ್ದೀರಿ ಅಂತ ಕೇಳ್ತಾರೆ. ಹಿಂದೂ ಜಾಗರಣ ವೇದಿಕೆ ನಮ್ದು ಇರೋದೇ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ಹೋರಾಟ ಮಾಡುವ ಸಂಘಟನೆಯ ಹೊರತು ಈ ಸಂಘಟನೆ ಅಲ್ಲ. ಅದು ಸ್ಪಷ್ಟವಾಗಿ ಹೇಳ್ತೇವೆ ನಾವು. ಹಿಂದೂ ಸಮಾಜ ಮೇಲೆ ಏನು ಆಕ್ರಮಣ ಆಗ್ತಾ ಇದೆ, ಹಿಂದೂ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಅದು ಹೊರಗಿನವರಿಂದ ಇರಬಹುದು, ಸರ್ಕಾರದಿಂದ ಇರಬಹುದು, ಅನ್ಯಮತೀಯರಿಂದ ಇರಬಹುದು, ಯಾರಿಂದ ಕೂಡ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದ್ರೆ, ತೊಂದರೆ ಆದ್ರೆ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಮಾಜವನ್ನು ಜಾಗೃತಿ. ಹಿಂದೂ ಜಾಗರಣ ವೇದಿಕೆ ಹಾಗಾದ್ರೆ ಅನ್ಯ ಮತದ ದ್ವೇಷವನ್ನ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ? ಖಂಡಿತ ಇಲ್ಲ. ನಾವು ಯಾರದೇ ವಿರುದ್ಧ ಅಲ್ಲ, ಆದ್ರೆ ನಮ್ಮ ವಿರುದ್ಧ ಯಾರಾದ್ರೂ ಬಂದ್ರೆ ಅದನ್ನು ಸಹಿಸಿಕೊಂಡು ಕುತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ.
ಸರ್ಕಾರಕ್ಕೆ ನ್ಯಾಯಯುತವಾಗಿ ಸರ್ಕಾರದನ್ನು ಸರಿ ಮಾಡಬೇಕು. ಅದಕ್ಕೋಸ್ಕರ ಹೋರಾಟಗಳನ್ನು ಮಾಡ್ತೀವಿ, ಅದಕ್ಕೋಸ್ಕರ ಪ್ರತಿಭಟನೆಗಳನ್ನು ಮಾಡ್ತೀವಿ. ಒಂದು ಸಂಘಟನೆಯೇ ಅಲ್ಲ ಇದು, ಒಂದು ಸಾಮಾಜಿಕ ಆಂದೋಲನ ಇದು. ಆಮೇಲೆ ನ್ಯಾಯ ನಮಗೆ ಎಲ್ಲಿಂದ ಸಿಗದಿದ್ದರೆ ಸಮಾಜಕ್ಕೆ ಅದರ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಮಾಜಕ್ಕೆ ತಿಳಿಸ್ತೀವಿ. ಸಮಾಜ ತನಗೆ ಯಾವ ರೀತಿ ತೋಚುತ್ತದೆ ಆ ರೀತಿ ಸಮಾಜ ತನ್ನ ರಕ್ಷಣೆ ಕೆಲಸವನ್ನು ಸಮಾಜ ಮಾಡಿಕೊಳ್ತದೆ. ಜಾಗರಣೆ ವೇದಿಕೆಯಾಗಿ ಏನು ಮಾಡುವಂಥದ್ದಿಲ್ಲ. ಸುರತ್ಕಲ್ ಭಾಗದಲ್ಲಿ ಕೋಮು ಗಲಭೆಯನ್ನು ಹುಟ್ಟು ಹಾಕಿಸೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ನಿಮ್ಮ ಸಂಘಟನೆಗಳು? ಖಂಡಿತವಾಗಿ ಇಲ್ಲ. MLA ಬೇರೆ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೋಮು ಸಂಘರ್ಷವನ್ನ ಹುಟ್ಟು ಹಾಕುವಂತ ಪ್ರಯತ್ನವನ್ನ ಆ ಭಾಗದಲ್ಲಿ ಕೋಮು ಗಲಭೆಯನ್ನು ಹುಟ್ಟು ಹಾಕುವಂತ ಪ್ರಯತ್ನ ಸ್ಥಳೀಯ ಶಾಸಕರೇ ಮಾಡ್ತಾ ಇದ್ದಾರೆ ಹೊರತು ನಾವಲ್ಲ. ಅಲ್ಪಸಂಖ್ಯಾತರು ಏನೇ ತಪ್ಪು ಮಾಡಿದ್ರು ಇವತ್ತು ಅವರನ್ನು ರಕ್ಷಣೆ ಮಾಡೋದ ಕೆಲಸ ಅದೇ ಶಾಸಕರು ಮಾಡ್ತಾ ಇದ್ದಾರೆ. ಅಂಥದ್ದನ್ನು ನಾವು ಮಾಡಲಿಲ್ಲ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ರೆ ನಾವು ಕೋಮು ಗಲಭೆಯನ್ನು ಎಬ್ಬಿಸೋರಂತಹ ಪಟ್ಟವನ್ನು ಇವತ್ತು ನಮಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಸ್, ಮತ್ತೊಂದು ವಿಚಾರ, ಬಹುಶಃ ಈಗಾಗಲೇ ಹೇಳಿದ್ರಿ ಹಿಂದೂ ಸಂಘಟನೆಗಳು ನನ್ನ ಸಪೋರ್ಟಿಗೆ ನಿಲ್ಲಬಹುದು, ಉಳಿದ ಸಂಘಟನೆಗಳು, ಆದ್ರೆ ಅವರಿಗೂ ನಿಮ್ಮ ಬಗ್ಗೆ ಅಪಸ್ವರ ಇದೆ ಅನ್ನುವಂಥದ್ದು. ಆ ಭಾಗದಲ್ಲಿ ಬಾಕಿ ಸಂಘಟನೆಯನ್ನು ಬೆಳೆಯೋದಕ್ಕೆ ನೀವು ಬಿಡೋದಿಲ್ಲ? ಖಂಡಿತ ಯಾರಿಗೂ ಇಲ್ಲ. ಬೇರೆ ಸಂಘಟನೆಗಳು ಬಂದಾಗ ಕೂಡ ಅವರಿಗೂ ಅವಕಾಶ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡಿಕೊಂಡು ಇರಿ ಅಂತ ಹೇಳಿಕೊಂಡು ಸರಿಯಾಗಿ ಮಾಡಿಕೊಂಡಿರಿ ಅನ್ನುವಂತಹ ಮಾತನ್ನು ಹೇಳಿದೆ ಹೊರತು ಯಾರಿಗೂ ಯಾವತ್ತೂ ನಾವು ವಿರೋಧವನ್ನು ಮಾಡಲಿಲ್ಲ. ಆಪರೇಷನ್ ಹಿಂದೂ ಜಾಗರಣ ವೇದಿಕೆ ಮಾಡ್ತೀರಿ, ಉಳಿದ ಸಂಘಟನೆಗಳಲ್ಲಿ ಇದ್ದವರನ್ನ ನಿಮ್ಮ ಸಂಘಟನೆಗೆ ತರ್ತೀರಿ? ಖಂಡಿತವಾಗಿಲ್ಲ. ಸರ್ವಾಧಿಕಾರಿ ಮನೋಭಾವ ತೋರಿಸ್ತಾ ಇದ್ದಾರೆ ಸತ್ಯಜಿತ್ ಸುರತ್ಕಲ್ ಅವರು. ಎಲ್ಲರನ್ನ ಜೊತೆಯಲ್ಲಿ ವಿಶ್ವಾಸದಿಂದ ತಗೊಂಡು ಎಲ್ಲರನ್ನ ಜೊತೆಯಲ್ಲಿ ಸೇರಿಸಿಕೊಂಡು ನಾವು ಹೋರಾಟಗಳಿರ್ಬೋದು, ಯಾವುದೇ ಪ್ರತಿಭಟನೆಗಳಿರ್ಬೋದು, ಎಲ್ಲರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿಕೊಂಡು ಮಾಡ್ತಾ ಇದ್ದೇವೆ. ಸೊ ಸುರತ್ಕಲ್ ಭಾಗಕ್ಕೆ ನಾನು ಒಬ್ಬನೇ ಹಿಂದೂ ನಾಯಕ ಆಗಿರ್ಬೇಕು, ಉಳಿದವರು ನಾಯಕ ಆಗಬಾರದು? ಖಂಡಿತ ಇಲ್ಲ. ಇವತ್ತು ಉಳಿದ ಸಂಘಟನೆಗಳು ಬೆಳಿಬಾರದು, ಹಿಂದೂ ಜಾಗರಣ ವೇದಿಕೆ ಮಾತ್ರ ಇರಬೇಕು, ಈ ಮನಸ್ಥಿತಿ ಇದೆಯಾ ನಿಮಗೆ? ಖಂಡಿತ ಇಲ್ಲ. ನಾನಿಲ್ಲದೆಯೇ ಅಲ್ಲಿ ಪ್ರತಿಭಟನೆಗಳು ಹೋರಾಟಗಳು ಎಲ್ಲವೂ ನಡೆದಿದೆ. ಮೊನ್ನೆಯ ಪೂರ್ತಿ ಕಾರ್ಯಕ್ರಮ ಕೂಡ ಪ್ರತಿಭಟನೆ ಕೂಡ ನನ್ನ ಅನುಪಸ್ಥಿತಿಯಲ್ಲಿಯೇ ಎಲ್ಲವನ್ನು ಅವರೇ ಯೋಚನೆ ಮಾಡಿಕೊಂಡು ಅವರೇ ಮಾಡಿದ್ದಾರೆ. ನಾನು ಕೊನೆಯ ಕ್ಷಣಕ್ಕೆ ಸಭೆ ಅರ್ಧದಲ್ಲಿ ಬಂದು ಸೇರಿಕೊಂಡೆ. ನಾನು ಅದು ಬಿಟ್ಟು ಎಲ್ಲವನ್ನ ಅಲ್ಲೇ ಕಾರ್ಯಕರ್ತರು ಜೋಡಿಸಿರುವಂತದ್ದು. ಸೊ ಸತ್ಯಜಿತ್ ಅವರಿಗೆ ಅಭದ್ರತೆಯ ಭಾವನೆ ಏನಾದರೂ ಕಾಡುತ್ತಾ? ನನ್ನ ಸಂಘಟನೆಯ ಉಳಿವಿನ ಪ್ರಶ್ನೆ ಅನ್ನುವಂತ ಭಾವನೆಗಳೇನಾದ್ರೂ ಕಾಡುತ್ತಾ? ಉಳಿದ ಸಂಘಟನೆಗಳಲ್ಲಿ ಇದಾದ್ರೆ ಬಿಲ್ಡ್ ಆದ್ರೆ? ಖಂಡಿತ ಎಲ್ಲವೂ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡುವ ಸಂಘಟನೆಗಳು, ಹಿಂದುತ್ವಕ್ಕೋಸ್ಕರ ಹೋರಾಟ ಯಾರೇ ಮಾಡಿದ್ರು, ಎಷ್ಟೇ ಸಂಘಟನೆಗಳು ಮಾಡಿದ್ರು ನಮ್ದು ಪೂರ್ತಿ ಬೆಂಬಲ ಇದೆ, ಪೂರ್ತಿ ಸಹಕಾರ. ಈ ವಿಚಾರ ಹೌದಾ? ನೀವು ಆಪರೇಷನ್ ಹಿಂದೂ ಜಾಗರಣ ವೇದಿಕೆ ಮಾಡ್ತೀರಂತೆ? ಖಂಡಿತ ಇಲ್ಲ. ಉಳಿದ ಸಂಘಟನೆಗಳು ಇರೋರನ್ನು, ಉಳಿದ ಸಂಘಟನೆ ಕಡೆ ಆಕರ್ಷಿತರಾಗುವವರನ್ನು ಮತ್ತೆ ನಿಮ್ಮ ಸಂಘಟನೆಗೆ ಕರೆತರ್ತೀರಿ? ಖಂಡಿತವಾಗಿ ನಮ್ಗೆ ಅದರಿಂದ ಏನು ಲಾಭ ಇಲ್ಲ. ಸಂಘಟನೆ ಇದರಲ್ಲಿ, ಈ ಸಂಘಟನೆಯಲ್ಲಿ ಯಾವುದೇ ಪದವಿಗಳಿಲ್ಲ, ಈ ಸಂಘಟನೆಯಲ್ಲಿ ಯಾರು ಸಂಬಳವನ್ನು ಕೊಡೋದಿಲ್ಲ. ನಾವು ನಮ್ಮ ಕೈಯಿಂದ ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋರಾಟ ಮಾಡುವಂಥದ್ದು. ಎಲ್ಲರೂ ಇದೇ ರೀತಿ. ಅದಕ್ಕೋಸ್ಕರ ನಾವು ಯಾವುದೋ ದೊಡ್ಡ ಪದವಿ, ಇನ್ನಷ್ಟು ಹೆಚ್ಚು ಹುಡುಗರನ್ನು ಸೇರಿಸಿಕೊಂಡ ಕೂಡಲೇ ಯಾವುದೋ ಪದವಿ, ಯಾವುದೋ ಸರ್ಕಾರದಿಂದ ದುಡ್ಡು, ಇಂಥದ್ದು ಯಾವುದು ನಮಗೆ ಸಿಗುವಂಥದ್ದಿಲ್ಲ. ಸುರತ್ಕಲ್ ಭಾಗದಲ್ಲಿ ಸತ್ಯಜಿತ್ ಅವರು ಸರ್ವಾಧಿಕಾರಿ ಅಲ್ಲ ಹಾಗಾದ್ರೆ? ಖಂಡಿತವಾಗಿ ಅಲ್ಲ. ಉಳಿದವರನ್ನ ಅಭಿಪ್ರಾಯಕ್ಕೂ ಬೆಲೆ ಕೊಡ್ತೀರಿ? ಖಂಡಿತವಾಗಿ ಹೌದು. ಎಸ್, ಸತ್ಯಜಿತ್ ಅವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.